ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಭಾಗೀರಥಿ ಜನ್ಮದಿನದ ಪ್ರಯುಕ್ತ ಮಧ್ವ ಸರೋವರದಲ್ಲಿ ಸಂಪ್ರದಾಯದಂತೆ ಭಾಗೀರಥಿ ಸನ್ನಿಧಾನದಲ್ಲಿ ತೊಟ್ಟಿಲು ಪೂಜೆ, ಅಷ್ಟಾವಧಾನ ಸೇವೆಯು ನಡೆಯಿತು. ನಂತರ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಹಾಗೂ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಗಂಗಾರತಿಯನ್ನು ನೆರವೇರಿಸಿದ್ರು. ಸಂಗೀತ ಹಾಗೂ ವೇದಘೋಷಗಳ ಹಿನ್ನೆಲೆಯಲ್ಲಿ ಗಂಗಾರತಿಯು ಅತ್ಯಂತ ವೈಭವದಿಂದ ನಡೆಯಿತು. ಅದಮಾರು ಶ್ರೀಪಾದರಿಗೆ ಪರ್ಯಾಯ ಪುತ್ತಿಗೆ ಮಠದ ವತಿಯಿಂದ ಪ್ರಸನ್ನ ಆಚಾರ್ಯ ಅವರು ಮಾಲಿಕೆ ಮಂಗಳಾರತಿ ಬೆಳಗಿ ಸಂಸ್ಥಾನ ಗೌರವ ಸಲ್ಲಿಸಿದರು. ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪ್ರಧಾನ ಪುರೋಹಿತರಾದ ರಾಘವೇಂದ್ರ ಕೊಡಂಚ ಇವರ ನೇತೃತ್ವದಲ್ಲಿ ಕಳಸ ಪೂಜೆಯನ್ನು ಮಾಡಿ ಪುತ್ತಿಗೆ ಶ್ರೀಪಾದರು ಮಧ್ವ ಸರೋವರಕ್ಕೆ ಕ್ಷೀರಾಭಿಷೇಕ ಹಾಗೂ ಕಲಶಾಭಿಷೇಕವನ್ನು ಮಾಡಿ ಗಂಗಾ ಸ್ನಾನವನ್ನು ಮಾಡಿದರು. ಮಠದ ವಿದ್ವಾಂಸರಾದ ಬಿ ಗೋಪಾಲ ಆಚಾರ್ಯ ಅವರು ಮಧ್ವ ಸರೋವರದ ಗಂಗಾ ಸ್ನಾನದ ಮಹತ್ವವನ್ನು ತಿಳಿಸಿದರು. ಅತ್ಯಂತ ಪ್ರಸಿದ್ಧವಾದ ಮಧ್ವ ಪ್ರತಿಷ್ಠಿತ ಕೃಷ್ಣನ ಸನ್ನಿಧಾನದಲ್ಲಿ ಮಧ್ವ ಸರೋವರ ಅತ್ಯಂತ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದಂಥದ್ದು. ಸುಮಾರು 800 ವರ್ಷಗಳ ಹಿಂದೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಉತ್ತರದ ಯಾತ್ರೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಶಿಷ್ಯನನ್ನು ಅಷ್ಟು ದೂರ ಕಳಿಸಿಕೊಳ್ಳಿಕ್ಕೆ ಬಹಳ ದಿನದವರೆಗೆ ಬಿಟ್ಟಿರಲಿಕ್ಕೆ ಮನಸ್ಸಿಲ್ಲದ ಗುರುಗಳಾಗಿದ್ದಂತಹ ಅಚ್ಯುತ ಪರೀಕ್ಷಾಚಾರ್ಯರು ಅನಂತಾಸನ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಮ್ಮ ಉಡುಪಿಯಲ್ಲಿ ಮಾತನಾಡುವ ದೇವರು ಅಂದರೆ ಅನಂತಾಸನ ದೇವರು, ಕುಲಸ್ವಾಮಿ. ಅನಂತಾಸನ ದೇವರು ಶ್ರೀಮನ್ ಮಧ್ವಾಚಾರ್ಯರಿಗೆ ಹೇಳ್ತಾರೆ, ನೀನು ಉತ್ತರದ ಯಾತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ, ಆ ಗಂಗೆಯೇ ಇನ್ನು 3ನೇ ದಿವಸಕ್ಕೆ ಇಲ್ಲಿಗೆ ಆಗಮಿಸ್ತಾಳೆ ಅಂತ. ಅದಕ್ಕೆ ಸರಿಯಾಗಿ 3ನೇ ದಿವಸ ಆ ಗಂಗಾ ತಾಯಿ ಇಲ್ಲಿ ಅನಂತ ಪುಷ್ಕರಿಣಿಯಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಅನೇಕ ಭಕ್ತರ ಜೊತೆಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಸ್ನಾನವನ್ನು ಮಾಡ್ತಾರೆ. ಇದನ್ನು ಮಧ್ವ ವಿಜಯ ದಾಖಲೆ ಮಾಡ್ತದೆ. ಇತಸ್ತೃತೀಯೇ ದಿವಸೇ ದ್ಯುನಿಮ್ನಗ ತ್ವದರ್ಥಂ ಅಸ್ಮಾಕ ತಟಾಕಮಾವೃಜೇತ್, ನೀನು ಹೋಗುವ ಅವಶ್ಯಕತೆ ಇಲ್ಲ ಅಂತ. ಆವಾಗ ಪ್ರತ್ಯಕ್ಷಳಾದಾಗ ಜನೋತ್ರಸಸ್ನವೂ ಸಹ ಪೂರ್ಣ ಬುದ್ಧಿನ ಅಂತ ಶ್ರೀಮದ್ ಆಚಾರ್ಯರ ಜೊತೆಯಲ್ಲಿ ಅನೇಕ ಭಕ್ತರು ಸ್ನಾನವನ್ನು ಮಾಡಿದರು. ಅವತ್ತಿನಿಂದ ಮಧ್ವ ಸರೋವರವಾಯಿತು ಅನಂತ ಪುಷ್ಕರಿಣಿ. ಪ್ರತಿನಿತ್ಯದಲ್ಲಿ ಇಲ್ಲಿ ಯತಿವರೇಣ್ಯರು ಭಗವದ್ಭಕ್ತರು ಸ್ನಾನವನ್ನು ಮಾಡ್ತಾರೆ. ಆ ಸಪ್ತೋತ್ಸವದಲ್ಲಿ ವಿಶೇಷವಾದ ತೆಪ್ಪೋತ್ಸವ ನಡೀತದೆ. ಪುತ್ತಿಗೆ ಮಠದ ದಿವಾನರಾದ ನಾಗರಾಜಾಚಾರ್ಯ, ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ, ರತೀಶ್ ತಂತ್ರಿ ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಉಡುಪಿ. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.